ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನು ನಾವು ಸಂಕಲನ ಇದರ ಬಗ್ಗೆ ತಿಳ್ಕೊಳ್ಳೋಣ. ಸಂಕಲನ ಅಂದರೆ ನಿಮ್ಗೆ ಗೊತ್ತು, ಕೂಡುವುದು, ಕೂಡಿಸುವುದು ಅಂತ. ಈಗ 2ನೇ ತರಗತಿಯಲ್ಲಿ ನೀವು 2 ಅಂಕಿ ಸಂಖ್ಯೆಗಳ ಸಂಕಲನವನ್ನು ಕಲ್ತಿದ್ದೀರಿ. ಈಗ 3 ಅಂಕಿ ಸಂಖ್ಯೆಗಳ ಸಂಕಲನವನ್ನು ಕಲಿಬೇಕು. ಈಗ ದಶಕ ರಹಿತ ಇರತಕ್ಕಂಥದ್ದು. ಈಗ ಉದಾಹರಣೆಗೆ 345ಕ್ಕೆ 124 ಕೂಡಿಸಬೇಕು. ಹೇಗೆ ಕೂಡಿಸೋದು? ಮೊದಲಿಗೆ ನಾವು ನೋಡಬೇಕು, ಇದು ಬಿಡಿ ಸ್ಥಾನ, ಇದು 10ರ ಸ್ಥಾನ, ಇದು 100ರ ಸ್ಥಾನ. ಹಿಂದೆ ನೀವು ತಿಳ್ಕೊಂಡಿದ್ದೀವಿ, ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಲ್ವಾ? ಬಿಡಿ 10 100. ಯಾವಾಗಲೂ ಕೂಡಿಸುವಾಗ ಇನ್ನೊಮ್ಮೆ ನೆನಪು ಮಾಡ್ಕೊಳ್ತೇನೆ, ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಖ್ಯೆಯನ್ನು ಕೂಡಿಸ್ಕೋಬೇಕು. ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 5 ಇದೆ. 5ಕ್ಕೆ ಎಷ್ಟು ಕೂಡಿಸ್ಬೇಕು? 4 ಕೂಡಿಸಬೇಕು. 5ಕ್ಕೆ 4 ಕೂಡಿಸಿದರೆ 5 ಮನಸ್ಸಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಕೈಯಲ್ಲಿ 4, 5 ಆಯಿತು, 6 7 8 9. 5ಕ್ಕೆ 4 ಕೂಡಿಸಿದ್ರೆ 9 ಆಯಿತು. ಈಗ ಬಿಡಿ ಸ್ಥಾನ ಮುಗೀತು. ಈಗ 2ನೇ ಸ್ಥಾನ 10ರ ಸ್ಥಾನವನ್ನು ನೋಡ್ಕೊಳ್ಳಿ. 10ರ ಸ್ಥಾನದಲ್ಲಿರುವಂಥ ಸಂಖ್ಯೆಗಳು ಯಾವುದೆಲ್ಲ? 4 ಮತ್ತು 2 ಅಂದರೆ 40 ಮತ್ತು 20. 4ಕ್ಕೆ 2 ಕೂಡಿಸಿದರೆ ಎಷ್ಟಾಯಿತು? 4 ಮನಸ್ಸಲ್ಲಿ, ಕೈಯಲ್ಲಿ 2, 4 5 6 ಅಲ್ವಾ? 6 ಅಂತ ಬರೆಯೋದು. ಆ ನಂತರ 100ರ ಸ್ಥಾನವನ್ನು ಗಮನಿಸಬೇಕು. 100ರ ಸ್ಥಾನದಲ್ಲಿ ಎಷ್ಟಿದೆ? 3 ಇದೆ ಮತ್ತು 1, 3 1 4 ಅಂದರೆ 345ಕ್ಕೆ 124 ಕೂಡಿಸಿದರೆ 469 ಅಥವಾ 469 ಮೊತ್ತ ಬರ್ತದೆ. ಇದಕ್ಕೆ ನಾವು ಸಂಕಲ್ಯ ಅಂತ ಹೇಳ್ತೇವೆ. ಇದು ಸಂಕಲಕ, ಆಮೇಲೆ ಇದು ವ್ಯತ್ಯಾಸ, ಮೊತ್ತ. ಸಂಕಲ್ಯ, ಸಂಕಲಕ ಮತ್ತು ಮೊತ್ತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೊಂದು ಉದಾಹರಣೆಯನ್ನು ನೋಡ್ಕೊಳ್ಳೋಣ. 234ಕ್ಕೆ 242 ಏನು ಮಾಡಬೇಕು? ಕೂಡಿಸಬೇಕು. ಆಗಲೇ ನಾವು ಮೊದಲನೇ ಉದಾಹರಣೆಯಲ್ಲಿ ಅರ್ಥ ಮಾಡ್ಕೊಂಡಿದ್ವಿ. ಏನಂತ? ಯಾವ ಸ್ಥಾನದಲ್ಲಿ ಮೊದಲು ಕೂಡಿಸಲಿಕ್ಕೆ ಪ್ರಾರಂಭಿಸಬೇಕು? ಬಿಡಿ ಸ್ಥಾನ. ಎಷ್ಟಿದೆ? 4ಕ್ಕೆ 2 ಕೂಡಿಸಬೇಕು. 4 5 6 ಅಲ್ವಾ? 4 2 6. ಆಮೇಲೆ 10ರ ಸ್ಥಾನವನ್ನು ಕೂಡಿಸ್ಲಿಕ್ಕೆ 3ಕ್ಕೆ 4 ಕೂಡಿಸ್ಬೇಕು. 3 ಮನಸ್ಸಲ್ಲಿ ಇಟ್ಕೊಳ್ಳಿ, ಕೈಯಲ್ಲಿ 4 ಇಟ್ಕೋಬೇಕಲ್ವಾ? 3 4 5 6 7. 3ಕ್ಕೆ 4 ಕೂಡಿಸಿದ್ರೆ 7 ಆಯಿತು. ಆಮೇಲೆ 100ರ ಸ್ಥಾನವನ್ನು ಗಮನಿಸಿ. ಎಷ್ಟಿದೆ? 2 ಮತ್ತು 2 ಇದೆ. 2ಕ್ಕೆ 2 ಕೂಡಿಸ್ಬೇಕು. 2ಕ್ಕೆ 2 ಕೂಡಿಸಿದಾಗ 4 ಅಂದರೆ 324ಕ್ಕೆ 234ಕ್ಕೆ 242 ಕೂಡಿಸಿದರೆ 476 ಅಥವಾ 476 ಅಂತಕ್ಕಂಥದ್ದು ಮೊತ್ತ ಬರ್ತದೆ. ಸಂಕಲ್ಯ, ಸಂಕಲಕ ಮತ್ತು ಮೊತ್ತ. ಇದು 2ನೇ ಉದಾಹರಣೆ. ಓಕೆ ಮಕ್ಕಳೇ, ಈಗ ಇನ್ನೊಂದು ಉದಾಹರಣೆಯನ್ನು ತಿಳ್ಕೊಳ್ಳೋಣ. 175ಕ್ಕೆ 303 ಏನು ಮಾಡಬೇಕು? ಕೂಡಿಸಬೇಕು. ಯಾವ ಸ್ಥಾನದಿಂದ ಕೂಡಿಸ್ಲಿಕ್ಕೆ ಪ್ರಾರಂಭಿಸಬೇಕು ಹೇಳಿ ನೋಡುವ? ವೆರಿ ಗುಡ್. ಯಾವುದು? ಬಿಡಿ. 5ಕ್ಕೆ 3 ಕೂಡಿಸ್ಬೇಕು. 5ಕ್ಕೆ 3 ಕೂಡಿಸಿದ್ರೆ ಆಗಲೇ ಹೇಳಿದಾಗ 5 ಮನಸ್ಸಲ್ಲಿ ಇಟ್ಕೊಳ್ಳಿ, ಕೈಯಲ್ಲಿ 3 ಇಟ್ಕೊಳ್ಳಿ. 5 6 7 8 ಎಷ್ಟಾಯಿತು? 5 3 8. ಆಮೇಲೆ 7ಕ್ಕೆ 0 ಕೂಡಿಸ್ಬೇಕು. 7ಕ್ಕೆ 0 ಕೂಡಿಸಿದರೆ 0 ಅಂದರೆ ಏನೂ ಇಲ್ಲ. ಅಂದರೆ 7ನ್ನು 0 ಕೂಡಿಸಿದ್ರೆ 7ಕ್ಕೆ 0 ಕೂಡಿಸಿದ್ರೆ 7 ಹಾಗೆ ಉಳಿತದೆ ಅಲ್ವಾ? ಈಗ 1ಕ್ಕೆ 3 ಕೂಡಿಸಬೇಕು ಅಂತೇಳಿದರೆ 1 2 3 4 ಎಷ್ಟಾಯಿತು? 4 478 ಮೊತ್ತ ಬಂತು ನಮಗೆ. ಏನಿದೀಗ? ಸಂಕಲ್ಯ ಯಾವುದು? 174. ಸಂಕಲ್ಯ, ಸಂಕಲಕ 303, ಮೊತ್ತ 478. ಇದು 3ನೇ ಉದಾಹರಣೆ. ಓಕೆ ವಿದ್ಯಾರ್ಥಿಗಳೇ, ಈಗ ನೀವು ಒಂದು ಲೆಕ್ಕವನ್ನು ಮಾಡ್ತೀರಾ. ನಿಮ್ಮ ನೋಟ್ಬುಕ್ನಲ್ಲಿ ಅಥವಾ ಸ್ಲೇಟಲ್ಲಿ ಬರೆದುಕೊಂಡು ಒಂದು ಲೆಕ್ಕವನ್ನು ಮಾಡಿ. 142ಕ್ಕೆ 213 ಕೂಡಿಸಿ. ಏನು ಮಾಡಬೇಕು? ಕೂಡಿಸಬೇಕು. ಓಕೆ, ಬರ್ಕೊಂಡಿದ್ದೀರಾ? 142 ಕೂಡಿಸು
213. ಸಂಕಲೆ ಯಾವುದು? ಸಂಕಲಕ ಯಾವುದು? ಅದನ್ನು ಕೂಡಿಸಿ ನೀವೇನು ಮಾಡಬೇಕು? ಮೊತ್ತವನ್ನು ಕಂಡುಹಿಡಿಬೇಕು. ಇನ್ನೊಂದು ಉದಾಹರಣೆ ನೋಡುವ. 270ಕ್ಕೆ 128 ಕೂಡಿಸಬೇಕು. ಇದು ಎರಡನೇ ಉದಾಹರಣೆ. ನಿಮಗೆ ಕೂಡಿಸ್ಬೇಕು. ಕೂಡಿಸ್ತೀರಲ್ಲ? ಇದು ಕೂಡಿಸು ಚಿಹ್ನೆ.